ಪ್ರೀತಿಯ ನೆಟ್ಟು ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 238. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಸಚ್ಚಿದಾನಂದಂಗಳಾತ್ಮ ಸ್ವಭಾವರಸ ಬಚ್ಚಿಡುವುದನು ಜೀವಿತೆಯ ಮಾಯಿಕತೆ. ಇಕ್ಷುವೋಲ್ ಜೀವ ಗಾಣದವೊಲ್ ಜಗನ್ಮಾಯೆ ನಿತ್ಯ ವಿಳೆಯಾಲೆ ಮನೆ ಮಂಕುತಿಮ್ಮ. ಇಕ್ಷುವೋಲ್ ಜೀವ ಗಾಣದವೊಲ್ ಜಗನ್ಮಾಯೆ ನಿತ್ಯ ವಿಳೆಯಾಲೆ ಮನೆ ಮಂಕುತಿಮ್ಮ. ನಿತ್ಯ ವಿಳೆಯಾಲೆ ಮನೆ ಮಂಕುತಿಮ್ಮ. ಪ್ರಿಯರೇ, ಪ್ರತಿಯೊಂದು ವಸ್ತು ಅಥವಾ ವ್ಯಕ್ತಿಗಳಿಗೂ ತನ್ನದೇ ಆದ ಸ್ವಭಾವ ಗುಣಗಳು ಇರುವುದನ್ನು ನಾವು ಕಂಡಿದ್ದೇವೆ. ಆ ಆತ್ಮವು ಪರಿಶುದ್ಧವಾಗಿರುತ್ತದೆ. ಅಂತೆಯೇ ಇಲ್ಲಿ ಇರುವಿಕೆ, ಸುಜ್ಞಾನ ಮತ್ತು ಆನಂದ ಇವು ಆತ್ಮದ ಹುಟ್ಟು ಸ್ವಭಾವಗಳಾಗಿದ್ದಾವೆ. ಈ ಸ್ವಭಾವವು ಮಾಯೆಯ ಪ್ರಭಾವದಿಂದಾಗಿ ಕಾಣದಂತೆ ಅದು ಜಗತ್ತಿನಲ್ಲಿ ವ್ಯವಹರಿಸುತ್ತದೆ. ನಾವೆಲ್ಲರೂ ಕಂಡಂತೆ ಗಾಣದ ಮನೆಯಲ್ಲಿ ಸಿಹಿಯಾದ ಕಬ್ಬನ್ನ ಗಾಣಕ್ಕೆ ಹಾಕಿ ಅರೆದಾಗ ಸಿಗುವ ಸಿಹಿಯಾದ ಕಬ್ಬಿನ ರಸವು ಸ್ವಾದಭರಿತವಾಗಿರುತ್ತದೆ. ಅಂತೆಯೇ ಜೀವನದ ಹಾದಿಯಲ್ಲಿ ರಾಗದ್ವೇಷಗಳಲ್ಲಿ ಕಷ್ಟ ನಷ್ಟಗಳು, ಸುಖ ದುಃಖಗಳ ಸರ ಮಾಲೆಯು ನೂರಾರು ಅನುಭವಗಳನ್ನು ಕಟ್ಟಿಕೊಡುತ್ತದೆ. ಆ ಅನುಭವವು ಸತ್ಯದ ದರ್ಶನವನ್ನ ಮಾಡಿಸುವ ಮೂಲಕ ಬದುಕಿನಲ್ಲಿ ಹೊಸ ಪಥವನ್ನ ನಿರ್ಮಿಸುತ್ತದೆ. ಜೀವನವೆಂಬ ರಂಗಭೂಮಿಯಲ್ಲಿ ಜಗನ್ಮಾತೆಯು ಆ ಸಿಹಿಯಾದ ರಸಪಾಕವನ್ನ ನಮಗೆಲ್ಲರಿಗೂ ಉಣಬಡಿಸುತ್ತಾಳೆ. ನಿತ್ಯದ ಬದುಕಿನಲ್ಲಿ ಪರಮಚೇತನದ ದರ್ಶನವಾಗುತ್ತದೆ. ಜೀವನವು ಸುಗಮವಾಗಿ ಸಾಗಲು ಹೆತ್ತವರ, ಗುರುಗಳ, ದೇವರ ಆಶೀರ್ವಾದವೂ ಬೇಕು. ನಾನು ನನ್ನದು ಎಂಬ ಅಹಂಕಾರವನ್ನು ಬಿಟ್ಟು ಈ ಜಗತ್ತಿನಲ್ಲಿ ಸಾಗಿದರೆ ಜೀವನವು ಸಾರ್ಥಕವಾಗುತ್ತದೆ ಎಂಬ ವಿಚಾರವನ್ನು ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.